ಹೆಸರು ರಾಮ್ ಅಂತ, ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಲೋಕೇಶ್ ಅಂತ. ಲೋಕೇಶ್ ಸರ್, ಯಾವ ಊರು ಸರ್? ಗೊಲ್ರಳ್ಳಿ ಗ್ರಾಮ. ಗೋಲ್ರಡ್ಡಿ ಗ್ರಾಮ, ಹಾಸನ ಡಿಸ್ಟಿಕ್, ಹಾಸನ ಡಿಸ್ಟಿಕ್, ಅರಸೀಕೆರೆ ತಾಲೂಕು ಸರ್. ವೆರಿ ಗುಡ್ ಸರ್. ಏನೇನ್ ಬೆಳೀತಾರೆ ಸರ್ ರೈತರು ಈ ಕಡೆ? ಸರ್ ಈ ಕಡೆ ನಾವು ಶುಂಠಿ, ಆಲೂಗೆಡ್ಡೆ, ವೆರಿ ಗುಡ್ ಸರ್, ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಎಲ್ಲಾ ತರ ವಾಣಿಜ್ಯ ಬೆಳೆಗಳು ಬೆಳೀತೀರಾ ನೀವು? ಸರ್ ಕರೆಕ್ಟ್ ಅಲ್ಲ ಸರ್? ನಾನು ನಿಮ್ ಹೊಲಕ್ ಬಂದಾಗ ನೀವು ನನ್ನ ಜೊತೆಗೆ ಒಂದು ವಾದ ಮಾಡಿದ್ರಿ ಸರ್, ಶುಂಠಿ ನನ್ ಬರಕ್ಕಿಂತ ಮುಂಚೆ ಏನೇನ್ ಆಗಿತ್ತು ಸರ್ ನಿಮ್ ಶುಂಠಿ? ಸರ್ ನೀವು ಬರೋಕ್ಕಿಂತ ಮುಂಚೆ ಶುಂಠಿ ಆರೆಂಜ್ ಕಲರ್ ತರ ಯೆಲ್ಲೋ ಕಲರ್ ಫುಲ್ ಆಗಿತ್ತು. ನನಗೆ ಗ್ಯಾರಂಟಿ ಇರ್ಲಿಲ್ಲ. ನಾನು ಮೆಡಿಸಿನ್ ಎಲ್ಲಾ ಕಡೆ ಅಂಗಡಿ ತಂದಿ ಎಲ್ಲ ಹೊಡೆದಿ ಸೋತಿ ಸುಮ್ನೆ ಇದ್ದೆ, ಬಿಟ್ಬಿಡೋಣ ಇವಾಗ ಕೀಳಕ್ ಬರ್ತಾರೆ. 5 ತಿಂಗಳು ಆಯ್ತು ಹೆಂಗಿದ್ರು ಇದು, 5 ತಿಂಗಳು ತುಂಬಾ ಬಿಟ್ಟಿದೆ, ಕಿತ್ ಕೊಟ್ಬಿಡೋಣ ಉಪ್ಪಿನಕಾಯಿಗೆ ಅಂದ್ಬಿಟ್ಟು ನಾನು ಆಲ್ರೆಡಿ ರೆಡಿ ಇದ್ದೆ ಸರ್. ಅಂದ್ರೆ ಕೈಯಲ್ಲಿ ಆಗದಿರೋ ಕೆಲಸ ಇದು, ಇನ್ನ ಬಂಡವಾಳ ಹಾಕಿದ್ರೆ ಲಾಸ್ ಆಗುತ್ತೆ ಅಂತ. ಹ್ಞೂ ಸರ್ ಲಾಸ್ ಆಗುತ್ತೆ, ಇದು ಬೇಡ, ಇದ್ರ ಹಣೆ ಬರ ಅಂದಿಲ್ಲಿ ಮುಗ್ದಿದ್ದೆ ಅಂದ್ಬಿಟ್ಟು ಕಿತ್ ಕೊಡಕ್ ರೆಡಿ ಇದೆ ಸರ್. 5 ತಿಂಗಳು ಆಲಿ ಸ್ವಲ್ಪ ಬಲಿಲಿ ಅಂತ, ಎಷ್ಟು ಬರುತ್ತೆ ಅಷ್ಟು ಬರ್ಲಿ ಅಂತ ಬಿಟ್ಟಿದೆ ಸರ್. ವೆರಿ ಗುಡ್. ಈಗ ನೀವು ಬಂದ ಮೇಲೆ ಸರ್ ಇದು ಗ್ರೀನ್ ಕಲರ್ ಫುಲ್ ತಿರ್ಗೈತೆ, ಕಲರ್ ಚೇಂಜ್ ಆಗಿದೆ. ಈ ಔಷಧಿ ಮೆಡಿಸಿನ್ ಕೊಟ್ಮೇಲೆ. ಇದಕ್ಕೂ ಮುಂಚೆ ರಾಸಾಯನಿಕ ತುಂಬಾ ಹಾಕಿದ್ರಿ ನೀವು? ಹಾಕಿದ್ವಿ ಸರ್, ಹಾಕಿದ್ವಿ. ತುಂಬಾ ಖರ್ಚು ಹಾಕಿದ್ವಿ ಸರ್. ಗ್ರಾನ್ಯುವಲ್ ಮತ್ತೆ DAP ಮತ್ತೆ ಪೊಟ್ಯಾಶಿಯೋ ಎಲ್ಲ ಯಾವ್ದಾದ್ರು ಕೊಟ್ಟಿದ್ರು ಸರ್. ನಾನು ಅಂಗಡಿ ತಂದು ಹಾಕಿದೆ ಸರ್. ಅಂದ್ರೆ ಗ್ರಾನ್ಯುವಲ್ ನಮ್ ಕಂಪನಿದಲ್ಲ? ಇಲ್ಲ, ಗ್ರಾನ್ಯುವಲ್ ತಂದು ಹಾಕಿದ್ರಿ? ಹೌದು ಸರ್. ಕರೆಕ್ಟ್ ಅಲ್ಲ? ಹೌದು, ನಿಮ್ ಕಂಪನಿದ ಯಾವ್ದು ನಾನು ಹಾಕಿರಲ್ಲ. ನೀವು ಇದೇನು ಮೆಡಿಸಿನ್ ಕೊಟ್ಟಿದ್ರ ಇಷ್ಟು ಬಿಟ್ರೆ ಅದಕ್ಕಿಂತ ಮುಂಚೆ ಎಲ್ಲ ನಾನ್ ಮಾಡಿದ್ದು ಎಲ್ಲ ಕೆಟ್ಟು ಹೋಗಿತ್ತು. ಇವಾಗ ಒಂದ್ ಒಳ್ಳೇದಾಗಿದೆ ಅಂತ ನಾನು ಸರ್. ನಾನು ಬರುವಾಗ ನಿಮ್ಗೆ ನಂಬಿಕೆ ಇತ್ತಾ ಇದು ಬರುತ್ತೆ ಅನ್ನೋ ನಂಬಿಕೆ ಏನಾರ ಇತ್ತಾ ನಿಮ್ಗೆ? ಸರ್ ಮುಂಚೆ ನೀವು ಬರೋಕಿನ ಮುಂಚೆ ಎಲ್ಲಾರು ಹಿಂಗ್ ನೋಡಿ 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 ಸಾಕಾರ ನನಗೆ ತಲೆ ಕೆಡ್ಸಿದ್ರು ಸರ್. ಅದಕ್ಕೆ ನಾನು ಕೈ ಬಿಟ್ಟಿದ್ದೆ. 5 ತಿಂಗಳು ತುಂಬಲಿ, ಸ್ವಲ್ಪ ಬೀಜ ಸ್ವಲ್ಪ ಗಟ್ಟಿ ಇರ್ಲಿ, ಮಾರ್ಬಿಡೋಣ ಅನ್ನೋ ರೆಡಿ ಇದ್ದೆ ಸರ್ ನಾನು. ಇವಾಗ ಚೆನ್ನಾಗಿದೆ ಸರ್. ಇವಾಗ ಏನೇನ್ ರಿಸಲ್ಟ್ ಬಂದಿದೆ ನಿಮ್ಗೆ? ಇವಾಗ ಸರ್ ನನಗೆ ಕಲರ್ ಸೈನಿಂಗ್ ಬಂದಿದೆ, ಅದು ಮತ್ತೆ ಹೂ ಹೊಡೆಯೋದು, ಕುಡಿ ಹೊಡೆಯೋದು, ಅದು ಸಖತ್ತಾಗಿದೆ, ಚೆನ್ನಾಗಿ ಬಂದಿದೆ. ಒಳ್ಳೆ ವೇನು ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಮರಿಗಳು ಅದ್ಭುತವಾಗಿದೆ. ಹೌದು ಸರ್, ಮರಿಗಳು ಅವತ್ತ ನೀವು ನೋಡಿದ್ಕೋ ಇವಾಗ ನಾವು ನೋಡಕ್ಕೂ ಹೆಚ್ಚು ಕಮ್ಮಿ ಇದೆ. ಆಲ್ರೆಡಿ ಹೂವಿಗೆ ರೆಡಿ ಇದೆ. ಇವಾಗ ಹೂವು ಎಷ್ಟು 18 ಬರ್ಬೇಕಾ ನಿಮ್ಗೆ 22 ಬರ್ಬೇಕಾ ಅನ್ನೋದ ನಾನು ಒಂದ್ಸಲ ಅದನ್ನ ನಿಮಗೆ ತೋರಿಸ್ಬೇಕು. ಗ್ಯಾರಂಟಿ ಸರ್. ಅಂದ್ರೆ ನೀವು ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಮ್ಮ ರೈತರುಗಳಿಗೆ ನಾನು ಈಗ ಆಲ್ರೆಡಿ ನಾನು ಔಷಧಿ ಹೊಡೆದ್ಮೇಲೆ ಸರ್ ಕೇಳಿದೀನಿ ಸರ್. 5-6 ಜನ ರೆಡಿ ಇದಾರೆ ಸರ್. ಇವತ್ತೇ ಕೊಟ್ಟವರು ಅವ್ರು ರೆಡಿ ಇದಾರೆ ಸರ್. ಡನ್ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಅವ್ರ ನಾನು ಅದೇ ತರ್ಸ್ಬೇಕು. ಅವ್ರಿಗೆ ಫೋನ್ ಮಾಡಿ ಕಳ್ಸೋದು ಸರ್. ನಿಮ್ಮ ನಂಬರ್ ಇತ್ತಿಲ್ಲ, ನಮ್ಮ ಹುಡುಗರದೆಲ್ಲ ನಂಬರ್ ಇತ್ತು. ಅವ್ರು ತಗೊಂಡು ಕಾಂಟ್ಯಾಕ್ಟ್ ಮಾಡಿದೀನಿ ಸರ್. ವೆರಿ ಗುಡ್ ಸರ್. ನೋಡಿ ಆಮೇಲೆ ಸರ್ ನಮ್ ಗಂಡಸಿಲ್ಲ, ನಮ್ಮ ಹೂವ ಬಳಿಲೆ ಅವರು BJP ಇವ್ರು ಇರ್ಬೇಕು ಸರ್, ಸದಸ್ಯರು. ಅವರು ಅವ್ರಿಗೂ ಸತ ಹೇಳ್ ಬಂದಿನಿ ಸರ್ ನಾನು. ಯಾಕಂದ್ರೆ ರಿಸಲ್ಟ್ ಆತರ ಇದೆ. ತಂದಿದ್ಯಾ ಅದನ್ನ ಔಷಧಿ ನನಗೆ ತೋರ್ಸವ್ರು ಯಾರು ಪಾರ್ಟಿ ಸಭ ನಾನು ನೋಡಿಸ್ತೀನಿ ಅಂತ ಹೇಳಿದ್ರು ಸರ್. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲರಿಗೂ ಒಂದು ಮೆಸೇಜ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ರೈತರಿರ್ತಾವ ನಾನು ಬಂದು ಪ್ರಾಡಕ್ಟ್ ನ ಹೇಳುವಾಗ ಇದೆಲ್ಲ ನಾನು ಮಾಡಿದೀನಿ, ಇದೆಲ್ಲ ಆಗಲ್ಲ ಹೋಗಲ್ಲ ಅಂತ ಸರ್ ಮಾತಾಡಿದ್ರು. ಬಟ್ ಅದೇ ಸರ್ ನನಗೆ ಹೇಳಿದ್ರು, ಇಲ್ಲ ಇದೊಂದ್ಸಲಿ ಯೂಸ್ ಮಾಡಿ ಹೊಡಿರಿ, ಜಬರ್ದಸ್ತ್ ರಿಸಲ್ಟ್ ಬರುತ್ತೆ ಅಂತ ಗ್ಯಾರಂಟಿನೂ ಕೂಡ ಕೊಟ್ಟೋಗಿದೆ. ಮತ್ತೆ ಫಾಲೋಅಪ್ ಕೂಡ ಮುಜಾವುದ್ದೀನ್ ಸರ್, ಸೈಯದ್ ಅವರು ಮತ್ತೆ ಮನೋಜ್ ಬಂದು ಅವಾಗ ಫಾಲೋಅಪ್ ನ ಮಾಡ್ತಾ ಇದ್ರು. ರಿಸಲ್ಟ್ ನೋಡಿದ್ರೆ ಕಿತ್ತು ಬಿಸಾಕ್ ಬಿಡ್ಬೇಕನ್ನೋ ಒಂದು ಈಡ್ನ ಇವತ್ತು ಕೈಗೆ ಎತ್ಕೊಟ್ಟಿದ್ವಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ವಿನ್ಫಿನಿತ್ ಅನ್ನೋ ಒಂದು ಕಂಪನಿ, ಅದರಲ್ಲಿರೋ ಬಯೋಸ್ಟಿಮ್ಯುಲೇಟ್ ಪ್ರಾಡಕ್ಟ್. ಏನೋ ಬಯೋಸ್ಟಿಮ್ಯುಲೇಟ್ ಪ್ರಾಡಕ್ಟ್ ಒಂದಕ್ಕಿಂತ ಒಂದು ತುಂಬಾ ಅತಿ ಹೆಚ್ಚು ರಿಸಲ್ಟ್ ಓರಿಯೆಂಟೆಡ್ ಮಾಡ್ತಾ ಇದೆ. ಇದಕ್ಕೆ ನಾವ್ ಇನ್ನ ಡ್ರಂಚಿಂಗ್ ಕೊಟ್ಟಿಲ್ಲ, ನಮ್ಮ HFP ಗ್ರಾನ್ಯುವಲ್ ಹಾಕಿಲ್ಲ, ಬರೀ ಪ್ರೊಟೆಕ್ಟ್, ಪ್ಲಾಂಟ್ ಗಾರ್ಡ್, ಕಿಸಾನ್ ಸ್ಪ್ರೇ ಮಾಡಿದೀವಿ, ಮತ್ತೆ ವಿಮಿಕು ಗೋಲ್ಡ್ ಗೊತ್ತಲ್ಲಿ ಸ್ಪ್ರೇ ಮಾಡಿದೀವಿ. ಇದು ಊಟಕ್ಕೆ ಉಪ್ಪಿನಕಾಯಿ, ಏನ್ ಹೇಳಿ, ಊಟಕ್ಕೆ ಉಪ್ಪಿನಕಾಯಿ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ಎಲ್ಲ ರೈತ ತುಂಬಾ ಸ್ಯಾಟಿಸ್ಫೈಡ್ ಆಗಿದೆ. ಇದಕ್ಕಿಂತ ಜಬರ್ದಸ್ತ್ ನಾವು ಡ್ರಂಚಿಂಗ್ ಕೊಟ್ಟಾಗ, ಗೊಬ್ಬರ ಹಾಕಿದಾಗ ಅತಿ ಅದ್ಭುತವಾದಂತ ರಿಸಲ್ಟ್ ಬರ್ತಾ ಹೋಗುತ್ತೆ. ಇಷ್ಟೆಲ್ಲ ಬೇಕು ಅಂತಂದ್ರೆ ವಿನ್ಫಿನಿತ್ ಕಂಪನಿ ಇದೆ, ಬನ್ನಿ ಇದು ಪ್ರಾಡಕ್ಟ್ ನ ಯೂಸ್ ಮಾಡಿ, ಸಕ್ಕ ಜನಗಳಿಗೂ ಕೂಡ ಸುದ್ದಿ ಮುಡಿಸಿ. ಈ ತರ ಒಂದು ಪ್ರಾಡಕ್ಟ್ ನ ಕೊಡ್ತಿರುವಂತ ಮಹೇಶ್ ದೇಗುಲಾ ಸರ್, ಮಿಸ್ಟರ್ ಜೆ ಮಂಜುನಾಥ್ ಸರ್, ವರಾಲ್ ರೆಡ್ಡಿ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶ್ ಯು ಗುಡ್ ಲಕ್ ಅಂಡ್ ಕೀಪ್ ರಾಕಿಂಗ್.